ಸುಳ್ಯ ನಗರದ ತ್ಯಾಜ್ಯವನ್ನ ಅರಂಬೂರಿನ ಕಲ್ಚರ್ ಪಿಯಲ್ಲಿ ಹಾಕಲಾಗಿದ್ದು, ಇದೀಗ ಮಳೆಯ ನೀರು ಕಸದ ಮೇಲೆ ಬಿದ್ದು ಜೊತೆಗೆ ಪೂಮಲೆಯಿಂದ ಹರಿದು ಬರುವ ನೀರು ಸೇರಿ ಪೈಶ್ವಿನಿ ನದಿಯಲ್ಲಿ ಸೇರುತ್ತಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕಲ್ಚರ್ ಪಿ ಕಸಕ್ಕೆ ಮುಕ್ತಿ ಕಾಣಿಸದ ನಗರ ಪಂಚಾಯತ್ನ ವಿರುದ್ಧ ಸ್ಥಳೀಯರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪೂಮಲೆ ಭಾಗದಿಂದ ಹರಿದು ಬರುತ್ತಿರುವ ನೀರಿನೊಂದಿಗೆ ತ್ಯಾಜ್ಯಗಳು ತುಂಬಿದ ಚೀಲಗಳು ಕೂಡ ಬರುತ್ತಿದೆ. ಈ ಪರಿಸರದಲ್ಲಿ ಪ್ರಾಕೃತಿಕ ರಮಣೀಯವಾಗಿ ಹರಿದು ಬರುತ್ತಿರುವ ನೀರಿನ ಜರಿಗೆ ಕಸ ತುಂಬಿದ ಚೀಲಗಳನ್ನು ಹಾಕಿ ಪರಿಸರವನ್ನ ಕಲುಷಿತಗೊಳಿಸಿರುವುದು ಖಂಡನೀಯ. ಈ ಭಾಗದಿಂದ ಹರಿದು ಬರುವ ನೀರು ಪೈಶ್ವಿನಿ ನದಿಗೆ ಸೇರುತ್ತಿದ್ದು, ಇದರಿಂದ ಜೀವನದಿ ಪೈಶ್ವಿನಿ ಕೂಡ ಕಲುಷಿತಗೊಳ್ಳಲು ಕಾರಣವಾಗಿದೆ ಎಂದು ಸ್ಥಳೀಯರಾದ ಮಾಜಿ ನಗರ ಪಂಚಾಯತ್ ಸದಸ್ಯರಾದ ಗೋಕುಲ್ ದಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಳೆಗಾಲ ಆರಂಭವಾಗಿದ್ದು ಕಲ್ಚರ್ ಪೇ ಪರಿಸರದಲ್ಲಿ ಈಗಾಗಲೇ ಶೇಖರಿಸಿಟ್ಟಿರುವ ಕಸದ ರಾಶಿಯನ್ನ ಖಾಲಿ ಮಾಡುವ ಉದ್ದೇಶದಿಂದ ಸಂಬಂಧಪಟ್ಟವರು ಈ ರೀತಿಯ ಕೃತ್ಯ ನಡೆಸಬಾರದೆಂದು ಅವರು ಹೇಳಿದ್ದಾರೆ. ರಾತ್ರೋರಾತ್ರಿ ಇಲ್ಲಿ ಇಟಾಚಿಯನ್ನು ತಂದು ನಗರ ಪಂಚಾಯತಿಯಿಂದ ಈ ಒಂದು ಘನತ್ಯಾಜ್ಯ ವಸ್ತುಗಳನ್ನು ಹರಿಯುವ ನೀರಿಗೆ ತೇಲಿ ಬಿಡತಕ್ಕಂಥ ವ್ಯವಸ್ಥೆ, ಪ್ರಕೃತಿ ರಮಣೀಯವಾದಂಥ ಸುಂದರವಾದಂಥ ಪೂಮಲೆಗುಡ್ಡೆಯಿಂದ ನಿರಂತರವಾಗಿ ಹರಿದು ಬರುವಂಥ ಒಂದು ನೀರಿನ ದಾರಿ ಇದೆ. ಇಲ್ಲಿ ಆ ನಾಳೆಯಲ್ಲಿ ನೀರು ಹರಿದುಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷ ಆ ನೀರು ಸುಮಾರು ಜನವರಿಯಿಂದ ಮಾರ್ಚ್ ತಿಂಗಳ ತನಕ ಈ ಪರಿಸರ ಜನರ ಕೃಷಿಗೆ ಉಪಯೋಗ ಆಗುವಂಥ ನೀರು ನೇರ ಹರಿದು ಹೋಗಿ ಪೈಶ್ವಿನಿ ನದಿಗೆ ಸೇರ್ತಾ ಇತ್ತು. ನಿನ್ನೆ ರಾತ್ರಿ ನಗರ ಪಂಚಾಯತಿನವರು ಏಕಾಏಕಿ ಬಂದು ಈ ಒಂದು ಘನತ್ಯಾಜ್ಯ ವಸ್ತುವಿನ ಅಲ್ಲಿ ಒಂದು ನೀರು ಹರಿಲಿಕ್ಕೆ ಕಣಿಯನ್ನು ಮಾಡಿ ಆ ಕಣಿಯ ಮುಖಾಂತರ ಇಡೀ ಘನತ್ಯಾಜ್ಯ ವಸ್ತುಗಳನ್ನು ಇನ್ನೊಂದು ಪೈಶ್ವಿನಿ ನದಿಗೆ ಸೇರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವೆಲ್ಲ ಈಗ ಕಂಡಿರ್ಬೋದು, ಹಲವಾರು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಈಗಾಗಲೇ ವರದಿಯಾಗಿದೆ. ಇಲ್ಲಿರತಕ್ಕಂಥ ಎಲ್ಲ ಕಸ ನೀರಲ್ಲಿ ತೇಲಿಕೊಂಡೋಗಿ ನಾಳೆಗೆ ಸೇರಿ ನಾಳೆಯಿಂದ ಪೈಶ್ವಿನಿ ನದಿಗೆ ಸೇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಗರ ಪಂಚಾಯತ್ ಮಾಡಿದೆ. ಇಂಥ ಪರಿಸರ ಹೋರಾಟಗಾರರು ಸಹ ಇವತ್ತು ಸುಳ್ಯದಲ್ಲಿದ್ದಾರೆ. ಆದರೆ ಯಾರು ಸಹ ಜನಸಾಮಾನ್ಯರು ಇದರ ಮುಂದೆ ಕಣ್ಣು ನೋಡಿ ಸಹ ಕೊಡರಾಗಿ ಅಂತ ಒಂದು ಪರಿಸ್ಥಿತಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಕೇವಲ ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ಹೋರಾಟ ಮಾಡತಕ್ಕಂಥ ಜನರು ಸಾರ್ವಜನಿಕವಾಗಿ ಇವತ್ತು ಈ ಪರಿಸರದಲ್ಲಿ ಸುಮಾರು 50ರಿಂದ 60 ಮನೆಗಳು ಬಡ ಕೂಲಿ ಕಾರ್ಮಿಕರು ವಾಸವಾಗಿರ್ತಾರೆ. ಅವರಿಗೆ ಬೇಕಾದ ಕಷ್ಟಗಳಿಗೆ ಸ್ಪಂದನೆ ಮಾಡತಕ್ಕಂಥ ಜನಪ್ರತಿನಿಧಿಗಳು ಯಾರೂ ಇಲ್ಲ. ಇಲ್ಲಿ ಕೇವಲ ಚುನಾವಣಾ ಸಂದರ್ಭದಲ್ಲಿ ಬಂದು ಭರವಸೆಯನ್ನು ಕೊಟ್ಟು ಹೋಗ್ತಾರೆ. ಇವತ್ತು ಜನಗಳು ಕಷ್ಟದ ವಾತಾವರಣದಲ್ಲಿದ್ದಾರೆ. ಇದಕ್ಕೆ ಸರಿಯಾದ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಸ ಘನತ್ಯಾಜ್ಯವನ್ನು ಇಲ್ಲಿಂದ ವಿಲೇವಾರಿ ಮಾಡಿ ಈ ಪರಿಸರ ಜನರಿಗೆ ಒಂದು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತಲೇ. ಇನ್ನು ಘಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸತ್ಯಕುಮಾರ್ ಆಡಿಂಜ, ಧರ್ಮಪಾಲ ಕೊಯ್ಂಗಾಜೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.